ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯು ಆರಂಭದಲ್ಲಿಯೇ ಅಬ್ಬರಿಸಿದ ಪರಿಣಾಮ ಮಂಗಳೂರು ನಗರದ ಸುಮಾರು 100ಕ್ಕೂ ಅಧಿಕ ಹಾಗೂ ಗ್ರಾಮಾಂತರ ಮನೆಗಳು ಕಳೆದ ಶುಕ್ರವಾರ ಅಕ್ಷರಶಃ ಜಲ ದಿಗ್ಬಂಧನವೇ ಆಗಿತ್ತು. ಸದ್ಯ ಎಲ್ಲಾ ಕಡೆಯೂ ನೆರೆ ನೀರು ಇಳಿದು ಹೋಗಿದ್ದರೂ ಜಪ್ಪಿನಮೊಗರಿನ ನಿವಾಸಿಗಳಿಗೆ ಮತ್ತೆ ನೆರೆ ಎದುರಾಗಬಹುದಾ ಎಂಬ ಭಯದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಜಪ್ಪಿನಮೊಗರುವಿನ ನಡುಮೊಗೇರು ಹೆದ್ದಾರಿ ಪಕ್ಕದಲ್ಲಿರುವ 3 ಮನೆಗಳಿಗೆ ನಿತ್ಯ ಟೆನ್ಷನ್. ನಗರದ ಜಪ್ಪಿನಮೊಗರುವಿನ ನೆರೆ ನೀರು ಹಲವು ಮನೆಗಳಿಗೆ ನುಗ್ಗಿ ರಾತಾಂತ ಸೃಷ್ಟಿಸಿತ್ತು. ಒಂದೆರಡು ದಿನ ನೆರೆ ನೀರು ಇಲ್ಲದಿದ್ರೂ ಇಲ್ಲಿನವರ ಆತಂಕ ಮಾತ್ರ ಕಡಿಮೆ ಆಗಲಿಲ್ಲ. ಯಾವಾಗ ಮತ್ತೆ ಜೋರು ಮಳೆಯಾಗಿ ನೀರು ಮನೆಗೆ ಆವರಿಸುವುದು ಎಂಬ ಭಯ ಸ್ಥಳೀಯರಲ್ಲಿ ಕಾಡುತ್ತಿದೆ. ವಿಶೇಷವೆಂಬಂತೆ ಇಲ್ಲಿನ ಜಪ್ಪಿನಮೊಗರುವಿನ ನಡುಮೊಗೇರು ಹೆದ್ದಾರಿ ಪಕ್ಕದಲ್ಲೇ ಇರುವ 3 ಮನೆಗಳು ಪ್ರತಿ ಮಳೆಗೆ ಸಂಕಷ್ಟ ಎದುರಿಸುತ್ತಿದೆ. ಮನೆಯ ಪಕ್ಕದಲ್ಲಿರುವ ರಾಜಕಾಲುವೆ ಉಕ್ಕಿ ಹರಿಯುವ ಕಾರಣದಿಂದ ಇಲ್ಲಿನ ಮನೆಗಳು ನೆರೆ ನೀರಿನಿಂದ ಪ್ರತಿ ಬಾರಿಯೂ ಸಂಕಷ್ಟ ಎದುರಿಸುತ್ತಿದೆ. ಸಮಸ್ಯೆಯನ್ನ ಆಲಿಸದ ಅಧಿಕಾರಿ ವರ್ಗ. ನೆರೆ ಇಳಿದು ಹೋದ್ರೂ ಭಯ ನಿಂತಿಲ್ಲ ಜಪ್ಪಿನಮೊಗರು ನಿವಾಸಿಗಳದ್ದು. ರಾಜಕಾಲುವೆಗಳಿಗೆ ತಡೆಗೋಡೆಯೇ ಇಲ್ಲ. ಅಂದಹಾಗೆ ಮೊನ್ನೆಯ ಮಳೆ ಬಂದ ಬಳಿಕ ಸಮಸ್ಯೆ ಅನುಭವಿಸಿದ ಬಹುತೇಕ ಮನೆಗಳಿಗೆ ಪಾಲಿಕೆ ಅಧಿಕಾರಿಗಳು ಇನ್ನೂ ಭೇಟಿ ಮಾಡಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಕಳೆದ 35 ವರ್ಷದ ಹಿಂದಿನಿಂದಲೂ ಇಲ್ಲಿಯೇ ಜೀವನ ಸಾಗಿಸುತ್ತಿದ್ದಾರೆ. ಮನೆಯ ಪಕ್ಕದಲ್ಲಿಯೇ ರಾಜಕಾಲುವೆ ಇದೆ. ಅಲ್ಲಿಂದ ನೀರು ಹೋಗುವಾಗ ಅದು ಉಕ್ಕಿ ಪಕ್ಕದ ಮನೆಗೆ ಬರುತ್ತೆ. ರಾಜಕಾಲುವೆ ಎತ್ತರವಾಗಿ ತಡೆಗೋಡೆ ನಿರ್ಮಿಸುವಂತೆ ಅದೆಷ್ಟು ವರ್ಷದಿಂದ ಆಡಳಿತ ವ್ಯವಸ್ಥೆಯನ್ನ ಕೇಳುತ್ತಲೇ ಇದ್ದಾರೆ ಇಲ್ಲಿಯ ಸ್ಥಳೀಯರು. ಆದರೂ ಇತ್ತ ಗಮನ ಹರಿಸುತ್ತಿಲ್ಲ ಎಂಬ ದೂರು ಸ್ಥಳೀಯರಿಂದ ಕೇಳಿಬರುತ್ತಿದೆ. ರಾಜಕಾಲುವೆಯ ಅವ್ಯವಸ್ಥೆಯಿಂದಾಗಿ ಮನೆಗೆ ನೀರು ನುಗ್ಗಿದ್ರೂ ಯಾವೊಬ್ಬ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ಲ ಅಂತಾರೆ ಸ್ಥಳೀಯರಾದ ಗಾಯತ್ರಿಯವರು. ವ್ಯವಸ್ಥೆ ಮಂತ್ರಿ ಕಂಪನಿ ಈಶ್ನೇಟಲ್ಲಿ ಏರ್ಲ ಮುಲ್ಪ ಗೊಲ್ಲ ಬರೋಂದುಕೊಂಡೆ ಗೊಲ್ಲ ಬರ್ತದೆ ಇಂಕ್ಲೆ ಪಲ ಮಿತ್ತು ಮುಲ್ಪ ಫುಲ್ ಉಳಾಯ ಮಾಟ ಬರೋಂದುಕೊಂಡೆ ಆಂಡಲ್ಲಿ ಇಂಕ್ಲೆ ಪನೀರ ಮಾತಾಡಲ್ಲ ಪಂಪ ಪುರಿಲ್ಲ ಬರ್ಪಿಸಿರು ಗೊಲ್ಲ ಬಣ್ಣಗಳ ಬರ್ಪಿಸಿರು ಗೊಲ್ಲ ಜತಿನೇಟೆಲ್ಲ ಬರ್ಪಿಸಿರು ಜತದಾದ್ಬೇಕಲ್ಲ ಹಂಚಿನಿ ಇಂಚ ನೀರು ವ್ಯವಸ್ಥೆ ಮತ್ತು ಮುಟ್ಟು ಸರಿ ಕಟ್ಟಲೆ ಇಚ್ಚಿ ಭತ್ತದಾದ್ಬೇಕ ಇಂಕ್ಲಿಂದ ಇಂಚಿ ನಿಮ್ಗೆ ಜಾಲ್ ಫುಲ್ ಕೆಸರು ಇಟ್ಕೊಂಡು ಇಂಕ್ಲೆ 2 ಪಂಡಲಕ್ಕೂ ರೆಸ್ಪಾನ್ಸ್ ಮಾಡ್ತಿದ್ರು ಬೊಕ್ಕ ಇಂಕ್ಲೆ ನೀರಿನ ರಜೆ ಮಾಡ್ತಿದ್ದು ಇಂಕ್ಲೆ ಕ್ಲೀನ್ ಮಾಡೋದು ಮತ್ತು ವ್ಯವಸ್ಥೆ ಮಾಡ್ತಿಲ್ಲ. ಆಮೇಲೆ ತೋಟದ ನೀರು ಮಾತ್ರ ಉಂಟು ಬಸ್ ಜೋರು ಬರೆಯೋಣ ಗೊಲ್ಲ ಮತ್ತು ಬರೆಯೋಣ ಮಾತ್ರ ಈ ಸೈಡ್ ಬರ್ತದೆ ಮುನ್ಕೊಂದು ಮೂಜಿಲು ಫುಲ್ಲು ಉಲಾಯಿ ಮಾತ ಮುರ್ಕೋದು ಕ್ಲೀನು ಗಲಿ ಫುಲ್ ಆದುಕೊಂಡು ಪನ್ಪುಣ ಮಾತ್ರ ಪಂತೆ ಇಂಕ ವ್ಯವಸ್ಥೆ ಇಂಬೆರಡೆಲ್ಲ ಪಂತೆ ವೀನಕ್ಕಡೆಲ್ಲ ಪಂತ ನಾಗೇಂದ್ರನ್ನಡ ಪಂಪ ವಿಷಯ ಮನ್ಪೆ ಪಂತೀರಿ ಬೊಕ್ಕಲಿ ಇಂಕಲ್ ಪಂತ ಆಮೇಲೆ ತೋಡ್ಲಿದ್ದ ಉಂಡು ಕಟ್ಟಲೆ ಏನಿದೆ ಇಜ್ಜಿ ಮನ್ಪೊ ಒಂದೇ ಪಂಪು ಮಾತೆಲ್ಲ ವರ್ಷ ಬರ್ತದೆ ಓಟುಗನಗ ಮಾತೆಲ್ಲ ಬರ್ತೀರಿ ಓಟಕ್ಕೆ ನೀರನ್ನ ವ್ಯವಸ್ಥೆ ಮನ್ಪೆಂದೇ ಪಂಪನೆ ಈಶ್ನೇಟಲ್ಲಿ ಏರ್ಲ ಮನ್ಪಿದ್ದೀರಿ ಇಂಕಲ್ದ ಆಲಕ್ಕೆ ಏನು ಬಿಜಾಕ್ಲಿಡ ಜಸ್ಟ್ ತೋಡುಗು ವ್ಯವಸ್ಥೆ ಮಂತು ಕೊರ್ಲೇನು ಪಂಪನೆ ಆತದೆ. ರಾಜಕಾಲುವೆಯಿಂದಾಗಿ ಸ್ಥಳೀಯ ಮನೆಯ ಅಂಗಳದಲ್ಲಿ ಕೆಸರು ನೀರು ತುಂಬಿ ಕಸಕಡ್ಡಿಗಳು ಹಾಗೆಯೇ ಇದೆ. ಮನೆಯ ಸುತ್ತಲೂ ಸರಿಯಾದ ತೋಡುಗಳ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಮನೆಯ ಅಂಗಳಕ್ಕೆ ನುಗ್ಗುತ್ತಿವೆ. ಇದರಿಂದಾಗಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಇಲ್ಲಿನ ಜನರಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಳೆ ನೀರು ಹಾಗೂ ರಾಜಕಾಲುವೆಯ ಕೊಳಚೆ ನೀರನ್ನ ಸರಿಯಾಗಿ ಹರಿದು ಹೋಗುವಂತೆ ಮಾಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.